ಸೊ ಎಲ್ಲೋ ನನ್ನ ಮನೆಯವರೇ, ಇವತ್ತು ನಾನು ನಿಮ್ಮೆಲ್ಲರಿಗೂ ಕೇಕ್, ಯಾವ್ದಾದ್ರು ವೆನಿಲಾ ಕೇಕು ಏನೋ ಒಂದು ಕೇಕ್ ಮಾಡೋದು ಹೇಳಿಕೊಡುತ್ತೇನೆ. ನಿಮಗೆ 1 ಕಪ್ಪು, 1/4 ಕಪ್ಪು, 1/3 ಕಪ್ಪು ಮೆಷರ್ಮೆಂಟ್ಸ್ ಬೇಕು. ಅದರಲ್ಲಿ 1 ಕಪ್ ತಗೊಂಡು ಅದಕ್ಕೆ ಒಂದು ಅರ್ಧ ಇಲ್ಲಾಂದರೆ ಫುಲ್ಲು ಸಕ್ಕರೆ ಹಾಕಬೇಕು ನೋಡಿ, ಹೀಗೆ. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನೋಡಿ, ಈ ಥರ ಇದೆ, ಈ ಥರ ಇರಬಾರ್ದು, ಫುಲ್ ಪೌಡ್ರ್ ಆಗಿರಬೇಕು ನೋಡಿ ಫ್ರೆಂಡ್ಸ್. ಈ ಸಕ್ಕರೆಯನ್ನು ತಗೊಂಡು ನಾನು ಈ ಮಿಕ್ಸಿಗೆ ಹಾಕುತ್ತೇನೆ. ನೋಡಿ, ಆಮೇಲೆ ಇದನ್ನು ಕ್ಲೋಸ್ ಮಾಡ್ತೀನಿ. ಆಮೇಲೆ ನೀವು ಇದಕ್ಕೆ ಬೆಲ್ಲನೂ ಆ್ಯಡ್ ಮಾಡ್ಬೋದು. ಬೆಲ್ಲ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರುವ ಟೇಸ್ಟ್ ಮತ್ತು ಫೈನ್ ಪೇಸ್ಟ್ ಆಗಿ ಬರುತ್ತೆ. ಅದಕ್ಕೆ ನೋಡಿ, ಇವಾಗ ಒಂಚೂರು 1-2 ಸ್ಪೂನ್ ಅಷ್ಟು ಬೆಲ್ಲ ಆ್ಯಡ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಬೆಲ್ಲ ಹಾಕಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿಯಾಗಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ ನೋಡಿ, ಫೈನ್ ಪೌಡ್ರು ಆಗುತ್ತೆ. ಆಮೇಲೆ ಇದನ್ನು ನೋಡಿ, ಈ ಥರ ತಪ್ಪಲೆಗೆ ಹಾಕೋಬೋದು. ನೀವು ಈ ಥರ ತಪ್ಪಲೆಗೆ ಹಾಕೋಬೇಕು ನೋಡಿ ಫ್ರೆಂಡ್ಸ್. 4 ಕಪ್ಗೆ ನೀವು ಎಣ್ಣೆ ಹಾಕೋಬೇಕು. ಸಾರಿ ಫ್ರೆಂಡ್ಸ್, ಅದು ನಮ್ಮ ಅಜ್ಜಿ ಮಾತಾಡ್ತಾನೇ ಇರ್ತಾರೆ ನೋಡಿ. ಇದು ಈ ಬೇಸ್ ಇದಲ್ಲ, ಇದಕ್ಕೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದನ್ನ ಫೈನ್ ಪೇಸ್ಟ್ ತರಕ್ಕೆ ಮಿಕ್ಸ್ ಮಾಡಬೇಕು. ಪೇಸ್ಟ್ ಅಲ್ಲ, ಆಲ್ಮೋಸ್ಟ್ ಫೈನ್ ಪೇಸ್ಟ್ ತರ ನಾನು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಕರುತ್ತೇನೆ. ಅಲ್ಲಿಯವರೆಗೂ ಬಾಯ್. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತದು. ಆಮೇಲೆ ನೀವು ಒಂದು ಜರಡಿಯನ್ನು ತಗೋಬೇಕು. ಸೊ ಫ್ರೆಂಡ್ಸ್, ನಾನು ತಗೊಂಡಿದ್ದೇನೆ, ಜರಡಿಯನ್ನು ತಗೊಂಡಿದ್ದೀನಿ. ಆ ಜರಡಿಗೆ ಏನು ಮಾಡಬೇಕಂದ್ರೆ, ಇವಾಗ ಗೋಧಿ ಹಿಟ್ಟು ಹಾಕಿದ್ರೆ ಏನಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು 1 ಕಪ್ ಅಷ್ಟು ಹಾಕಬೇಕು ನೋಡಿ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡಿ, ನನ್ನ ಮನೆಯವರೇ ನೋಡಿ, ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೆಕ್ಸ್ಟ್ ಏನು ಹಾಕ್ಬೇಕಂದ್ರೆ ಬೇಕಿಂಗ್ ಸೋಡಾ ನೋಡಿ, ಇಷ್ಟು ಅರ್ಧ ಹಾಕ್ಬೇಕು. ಇದರಲ್ಲೂ ಅರ್ಧ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಬೇಕಿಂಗ್ ಸೋಡಾ ಹಾಕಿದೆ. ಇವಾಗ ಇದೇ ಸ್ಪೂನಲ್ಲಿ ಒಂದು ಫುಲ್ ಇದು ಬೇಕಿಂಗ್ ಪೌಡ್ರ್ ಹಾಕಬೇಕು ನೋಡಿ ಫ್ರೆಂಡ್ಸ್. ಇದನ್ನು ಹಾಕ್ಬಿಟ್ಟು ಒಂದೇ ನೋಡಿ ಫುಲ್ ಹಾಕಿ ನೋಡಿ. ಆಮೇಲೆ ಒಂದು ಪಿಂಚು ಉಪ್ಪು ಹಾಕಿ ನೋಡಿ ಫ್ರೆಂಡ್ಸ್, ಒಂದು ಪಿಂಚ್ ಉಪ್ಪು, ಅದರಲ್ಲೂ ಅರ್ಧ ಬೇಕು. ಆಮೇಲೆ ಇದನ್ನ ನೀವು ಜರಡಿ ಮಾಡಬೇಕು. ಜರಡಿ ಹಿಡಿಬೇಕು. ಅಯ್ಯೋ ರೆಕಾರ್ಡ್. ಸಾರಿ ಫ್ರೆಂಡ್ಸ್, ನಂದು ಒಂದು ವಿಡಿಯೋ ಸ್ಕಿಪ್ ಆಗ್ಬಿಡ್ತು. ನೀವೇನು ಮಾಡಬೇಕಂದ್ರೆ, ಬೈ ಮಿಸ್ಟೇಕ್ ನೋಡಿ 1/4 ಕಪ್ಪಿಂದ ಆಯಿಲ್ ಹಾಕಬೇಕು. ನಾನು ಹಾಕಿದೆ. ಸೊ ಇದನ್ನು ಸೈಡ್ ಇಟ್ಬಿಟ್ಟು 1/3 ಕಪ್ ತಗೊಂಡು ಇದಕ್ಕೆ ಫುಲ್ ಹಾಲು ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಒಂದು ನಿಮಿಷ, ನಂದು ಕ್ಯಾಮ್ರಾ ಏನೋ ಒಂದು ಪ್ರಾಬ್ಲಮ್. ನೋಡಿ ಫ್ರೆಂಡ್ಸ್, ನಾನು 3 ಕಪ್ ಆಫ್ ಹಾಲು ಹಾಕ್ತೀನಿ ಇದಕ್ಕೆ. ಆಯ್ತಾ ಫ್ರೆಂಡ್ಸ್? ಇವಾಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಲ್ಯಾಗ್ ಆಗಬಾರ್ದಂತ ನಾನು ವಿಡಿಯೋನ ಸ್ಕಿಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಫೈನ್ ಪೇಸ್ಟ್ ಥರ ಮಾಡಿಕೊಂಡೆ. ಸೊ ಇದಕ್ಕೆ ನೀವು ಜರಡಿಗೆ ಕೊಕೋ ಪೌಡ್ರ್ 4 ಟೇಬಲ್ ಸ್ಪೂನ್ ಹಾಕಬೇಕು. ನೋಡಿ ಫ್ರೆಂಡ್, 1 ಟೇಬಲ್ ಕೊಕೋ ಪೌಡ್ರ್. ನೋಡಿ ಫ್ರೆಂಡ್ಸ್, ನಾನು ಈ ಥರ 4 ಟೇಬಲ್ ಸ್ಪೂನ್ ಅಷ್ಟು ಕೊಕೋ ಪೌಡ್ರ್ ಹಾಕ್ಕೊಂಡು ಮಾಡಿದ್ದೀನಿ. ಇವಾಗ ಯಾವ್ದಾದ್ರು ಒಂದು ಎಸೆನ್ಸ್ ತಗೊಳ್ಳಿ, ವೆನಿಲಾ ಎಸೆನ್ಸ್, ಚಾಕ್ಲೇಟ್ ಎಸೆನ್ಸ್, ಯಾರು ಬೇಕಾದ್ರೂ ತಗೊಳ್ಳಿ. ನಾನು ಇವತ್ತು ನೋಡ್ತೀನಿ ಯಾವುದಿದೆ ಫ್ರಿಜ್ಜಲ್ಲಿ, ಅದನ್ನು ತಗೊಂಡು ಒಂದು ಚೂರು ಹಾಕ್ತೀನಿ. ಫ್ರೆಂಡ್ಸ್, ನಾನು ಪೈನಾಪಲ್ ಎಸೆನ್ಸ್ ತಗೊಂಡೆ ಇವತ್ತು. ಓಕೆ ಫ್ರೆಂಡ್ಸ್, ಇವಾಗ ನಾನು ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ತೊಗೊಳುತ್ತೆ. ಮತ್ತು ಯಾವುದನ್ನು ಗಡ್ಡೆನೂ ಬರಬಾರ್ದು, ಎಲ್ಲ ತುಂಬ ತಿನ್ನೋ ಆಗಬಾರ್ದು, ತುಂಬ ತಿಕ್ಕೋ ಆಗಬಾರ್ದು, ನೀಟಾಗಿ ಬರಬೇಕು. ವಿಡಿಯೋನ ಸ್ಕಿಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿ ಹಿಂಗಾಯ್ತು. ಸೊ ಆರ್ ಬ್ಯಾಟರ್ ಇಸ್ ರೆಡಿ. ನೋಡಿ ಫ್ರೆಂಡ್ಸ್, ಕೈ ಹೆಂಗಾಗಿದೆ. ಸೊ ಇವಾಗ ನೋಡಿ, ಈ ಥರ ತಪ್ಪಲೆಗೆ ನೀವು ಎಣ್ಣೆ ಹಾಕ್ಕೊಂಡು, ಮೈದಾ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ಫಸ್ಟ್ ಪ್ರೀಹೀಟ್. ನೋಡಿ ಫ್ರೆಂಡ್ಸ್, ನಾನು ಇವಾಗ ಬ್ಯಾಟ್ರಿಗೆ ಇವಾಗ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಬಿಟ್ಟು ಪ್ರೀಹೀಟ್ ಇಡಿ. ಫ್ರೆಂಡ್ಸ್, ಇವಾಗ ನಾನು ಮಾಡಿರೋ ಬ್ಯಾಟರ್ನ ಇದಕ್ಕೆ ಹಾಕ್ಕೊತೀನಿ. ಫ್ರೆಂಡ್ಸ್, ಲೆಟ್ಸ್ skip this video. ಮತ್ತೆ ಕ್ಯಾಮ್ರಾ ಪ್ರಾಬ್ಲಮ್ ಆಯ್ತು. ಒಂದು ನಿಮಿಷ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಿಮ್ದು ವಿಡಿಯೋಸ್ನ ಸ್ಕಿಪ್ ಮಾಡುತ್ತೇನೆ. put in. ಫ್ರೆಂಡ್ಸ್, ಒಂದು ಚೂರು ಮಿಕ್ಸ್ ಮಾಡ್ತಿದ್ದೀನಿ. ಬ್ಯಾಟರ್ನ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಬ್ಯಾಟರ್ ಸಖತ್ತಾಗಿ ಬರ್ತಿದೆ ಫ್ರೆಂಡ್ಸ್. ಆದರೆ ನಾವು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಹಾಕ್ತಿದ್ದೀನಿ. ನಾನು ಟ್ರೈ ಬೆಸ್ಟ್ ಮಾಡ್ತಿದ್ದೀನಿ. ನಾನಿನ್ನು 5th ಸ್ಟ್ಯಾಂಡರ್ಡ್, ಅದಕ್ಕೆ ಆದರೆ ಇನ್ನೂ ನೀಟಾಗಿ ಹಾಕೋ ನನಗೆ ಏನೋ ಮಿಸ್ ಆಗ್ತದೆ ಅನಿಸುತ್ತೆ ಫ್ರೆಂಡ್ಸ್. ಬಟ್ ವಿ ಹ್ಯಾವ್ ಟ್ರೈಡ್ ಆರ್ ಬೆಸ್ಟ್. ನಿಮಗೂ ಹೇಳ್ಕೊಡ್ತಿದ್ದೀನಿ ಟ್ಯುಟೋರಿಯಲ್ನ. ಲೆಟ್ಸ್ ಮೂವ್ ಆನ್. ಫ್ರೆಂಡ್ಸ್, ಸೌಂಡ್ ಕೇಳಿಸ್ತಿದ್ಯಾ? ದಟ್ಸ್ ಮೈ ಕೇಕ್ ರೆಡಿ. ಫ್ರೆಂಡ್ಸ್, 1 ನಿಮಿಷ.
ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ 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 ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೀವು ಇದನ್ನ ಟ್ಯಾಪ್ ಮಾಡಬೇಕು. My batter is ready, friends. So, ಇವಾಗ ನಾವು ಓವನ್ಗೆ ಇಡೋಣ ಅದನ್ನ. ಫ್ರೆಂಡ್ಸ್, ನಾವು ಇವಾಗ ಓವನ್ಗೆ ಇಡೋಣ. ಇದು ನನ್ನ ಟೇಬಲ್. Convy and start. It worked so nice. And let's see. ನಾವೆಲ್ಲರೂ ವೇಟ್ ಮಾಡೋಣ. ನೋಡಿ, ಇಲ್ಲಿ ಪ್ರೀ ಹೀಟ್ ಅಂತ ಕಾಣಿಸ್ಬೋದು ನಿಮಗೆ. ಅದು 10 ನಿಮಿಷ ಕಾಲವನ್ನು ಇರುತ್ತೆ. ಅದಾದ ಮೇಲೆ ನಾನು ಕೇಕ್ ಇಡುವಾಗ ಕೇಳಿಸ್ತೀನಿ. ಸೊ ಹೆಲೋ ಫ್ರೆಂಡ್ಸ್, ನಮ್ಮಮ್ಮ ಇವತ್ತು ನನಗೆ ಹೆಲ್ಪ್ ಮಾಡ್ತಾರೆ. ಹಾಯ್ ಅನ್ನಿ. ಹಾಯ್. ನಮ್ಮ ಮಮ್ಮಿ ಹಾಯ್ ಅಂದರು. ಆಮೇಲೆ ಇದು ನನ್ನ ಫ್ಯಾಮಿಲಿನ ಇಂಟರ್ವ್ಯೂ ಮಾಡ್ತೀನಿ. ಇದು ನಮ್ಮ ಅಜ್ಜಿ. ಹಾಯ್ ಅಜ್ಜಿ. ಇದು ನನ್ನ ಪುಟ್ಟ ಹಬ್ಬ. ಆಮೇಲೆ ನಮ್ಮಪ್ಪ ಈಚೆ ಮೀಟಿಂಗ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಇವಾಗ ನೋಡಿ ಹೇಳ್ಕೊಡ್ತಾರೆ. ಈ ಥರ ದೊಡ್ಡ ರ್ಯಾಕ್ಸ್ ಇರುತ್ತಲ್ಲ, ದೊಡ್ಡ ರ್ಯಾಕ್ಸ್ ಒಳಗಡೆ ಇಟ್ಬಿಟ್ಟು ಇಡ್ಬೇಕು. ಪ್ರೀ ಹೀಟ್ ಆದಮೇಲೆ ನೋಡಿ ಇಟ್ಬಿಟ್ಟು ಎಷ್ಟು ಮಿನಿಟ್ಸ್ ಇಡಬೇಕಮ್ಮ? 30 ಮಿನಿಟ್ಸ್ ಕಾನ್ವೇಲಿ ಇಡಬೇಕು. ಕಾನ್ವೇಲಿ ಇಟ್ಬಿಟ್ಟು ಆಮೇಲೆ ನಿಮ್ಮ ಕೇಕ್ ರೆಡಿ. ನಮ್ಮಮ್ಮನ ಕೇಳಿ ಹೆಂಗ್ ಮಾಡ್ತೀನಿ ಕೇಕ್ನ ಅಂತ ನೋಡುವ ಹೇಗಾಗುತ್ತೆ.